ಪ್ರಿಯ ವೀಕ್ಷಕರೇ, ನನ್ನ ನಮಸ್ಕಾರ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಮೈಸೂರು ನಗರದಲ್ಲಿರುವ ಕೆಎಆರ್ಪಿ ಮೌಂಟೆಡ್ ನೌಕರರ ಸಹಕಾರ ಸಂಘದಲ್ಲಿ ನಡೆದಿದ್ದ ಹಲವಾರು ಅಕ್ರಮಗಳ ವಿರುದ್ಧ ನಾನು ನಡೆಸಿದ ಹೋರಾಟದ ಕುರಿತು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಳ್ಳಲಿದ್ದೇನೆ. ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ನೆಲೆಸಿರುವ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಮಾಡಲು ಹೋಗುವ ರಸ್ತೆಯ ಎಡಭಾಗದಲ್ಲಿ ಶ್ರೀ ಜಯಚಾಮರಾಜೇಂದ್ರ ನಗರ ಅಂದರೆ ಜೆಸಿ ನಗರ ಎಂದು ಸಂಕ್ಷಿಪ್ತವಾಗಿ ಕರೆಯುವ ಬಡಾವಣೆ ನಿಮಗೆ ಕಾಣುತ್ತದೆ. ಮೈಸೂರು ಸಂಸ್ಥಾನದ ಕೊನೆಯ ದೊರೆಯಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ 1971ರಲ್ಲಿ ತಮ್ಮ ಬಳಿ ಕೆಲಸ ಮಾಡುತ್ತಿದ್ದ ಮೌಂಟೆಡ್, ಡಿಸ್ಮೌಂಟೆಡ್, ವಾದ್ಯಗೋಷ್ಠಿ, ಹಿಂಬಾಲಕರ ದಳಗಳಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ನಿವೇಶನಗಳನ್ನು ಹಂಚುವ ಸಲುವಾಗಿ ಕುರುಬಾರಹಳ್ಳಿ ಸರ್ವೆ ನಂಬರ್ 4ರಲ್ಲಿನ 51 ಎಕರೆ ಜಮೀನನ್ನು 1971ರಲ್ಲಿಯೇ ನೋಂದಾಯಿತ ದಾನಪತ್ರದ ಮೂಲಕ ಅಂದಿನ HHMBG ಕೋಆಪರೇಟಿವ್ ಸೊಸೈಟಿಯವರಿಗೆ ನೀಡುತ್ತಾರೆ. ಈ ಸಂಘದ ಹೆಸರು ಈಗ KARP ಮೌಂಟೆಡ್ ಕಂಪನಿ ನೌಕರರ ಸಹಕಾರ ಸಂಘ ಎಂದು ಬದಲಾಗಿರುತ್ತದೆ. ನನ್ನ ಪ್ರಕಾರ ಈ ಬಡಾವಣೆಯ ವಿಚಾರದಲ್ಲಿ ನಡೆದಷ್ಟು ಅಕ್ರಮಗಳು ದೇಶದ ಬೇರೆ ಯಾವುದೇ ಬಡಾವಣೆಯ ವಿಚಾರದಲ್ಲಿ ನಡೆಯುವುದಿಲ್ಲ. ಬಹುಶಃ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವುದರಿಂದ ಇವರಿಗೆ ಕಾನೂನು ನ್ಯಾಯ ನೀತಿಗಳು ಅನ್ವಯವಾಗುವುದಿಲ್ಲ ಎಂಬಂತೆ ಸಾಕಷ್ಟು ಅಕ್ರಮಗಳು ನಡೆಯುತ್ತವೆ. ಈ ಸಂಘದ ಅಧ್ಯಕ್ಷರಾಗಿದ್ದ ಆಚೆಗೌಡ ಮತ್ತು ಕಾರ್ಯದರ್ಶಿಯಾಗಿದ್ದ ಪರಮೇಶ್ವರ್ ಅವರು ಸಾಕಷ್ಟು ಅಕ್ರಮಗಳನ್ನು ನಡೆಸಿದ್ದಾರೆ ಎಂಬುದು ನನಗೆ ತಿಳಿದು ಬಂದಾಗ ಇದಕ್ಕೆ ಸಂಬಂಧಿಸಿದಂಥ ದಾಖಲಾತಿಗಳನ್ನು ಪಡೆದು ಪರಿಶೀಲಿಸಿದಾಗ ನಿಜಕ್ಕೂ ಬೆಚ್ಚಿ ಬಿದ್ದಿದೆ. ಈಗಾಗಲೇ ಹೇಳಿದಂತೆ ಸದರಿ ಜಮೀನನ್ನು ದಾನಪತ್ರದ ಮೂಲಕ HHMBG ಕೋಆಪರೇಟಿವ್ ಸೊಸೈಟಿಗೆ 1971ರಲ್ಲೇ ನೀಡಿದರೂ ಸಹ ಹಲವಾರು ವರ್ಷಗಳವರೆಗೆ ಬಡಾವಣೆ ಅಭಿವೃದ್ಧಿ ಕೆಲಸವನ್ನು ನಡೆಸದೆ ನಿವೇಶನ ಹಂಚಿಕೆ ಮಾಡಲಿಲ್ಲವಾದ್ದರಿಂದ ಕೆಲವು ಫಲಾನುಭವಿಗಳು ಸೇರಿಕೊಂಡು ಶ್ರೀ ಜಯಚಾಮರಾಜ ಒಡೆಯರ್ ನಿವೃತ್ತಿ ಅರಮನೆ ಗಾರ್ಡ್ಸ್ ವಾದ್ಯಗೋಷ್ಠಿ ಮತ್ತು ಹಿಂಬಾಲಕರ ಗೃಹ ನಿರ್ಮಾಣ ಸಹಕಾರ ಸಂಘ ಎಂಬ ಸಂಘವನ್ನು ರಚಿಸಿಕೊಳ್ಳುತ್ತಾರೆ. ಈ ಸಂಘದ ಹೆಸರು ಉದ್ದವಾಗಿರುವುದರಿಂದ ಇನ್ನು ಮುಂದೆ ಶ್ರೀ ಜಯಚಾಮರಾಜೇಂದ್ರ ಸಂಘ ಎಂದು ಹೇಳುತ್ತಾರೆ. ಅದೇ ರೀತಿ KARP ಮೌಂಟೆಡ್ ನೌಕರರ ಸಹಕಾರ ಸಂಘದ ಹೆಸರನ್ನು KARP ಸಂಘ ಎಂದು ಹೇಳುತ್ತಾರೆ. ಶ್ರೀ ಜಯಚಾಮರಾಜೇಂದ್ರ ಸಂಘದವರು ಮಾನ್ಯ ನ್ಯಾಯಾಲಯಕ್ಕೆ ದಾವೆಯನ್ನು 1981ರಲ್ಲೇ ಹೂಡಿ ಸದರಿ ಜಮೀನನ್ನು ತಮ್ಮ ಸಂಘಕ್ಕೆ ವರ್ಗಾವಣೆ ಮಾಡಿಕೊಡುವಂತೆ ಮತ್ತು ಸದರಿ ಜಮೀನನ್ನು ಅಭಿವೃದ್ಧಿಪಡಿಸಿ ಬಡಾವಣೆ ರಚಿಸಿಕೊಂಡು ನಿವೇಶನ ಹಂಚಿಕೆ ಮಾಡಿಕೊಳ್ಳಲು ಅನುಮತಿ ನೀಡುವಂತೆ ಮನವಿ ಮಾಡಿಕೊಳ್ಳುತ್ತಾರೆ. 1993ರಲ್ಲಿ ತೀರ್ಪು ನೀಡುವ ಮಾನ್ಯ ನ್ಯಾಯಾಲಯವು ಜಮೀನನ್ನು ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿ ಸದರಿ HHMBG ಕೋಆಪರೇಟಿವ್ ಸೊಸೈಟಿಯವರು ಅಂದರೆ KARP ಸಂಘದವರು 3 ತಿಂಗಳಲ್ಲಿ ನಿವೇಶನ ಹಂಚಿಕೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ವರದಿ ನೀಡಬೇಕೆಂದು ಆದೇಶ ಮಾಡುತ್ತದೆ. ಅಂತೆ ಆಗಿನ KARP ಸಂಘದ ಅಂದರೆ ಹಿಂದಿನ HHMBG ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಪುಟ್ಟಮಾದಯ್ಯ ಎಂಬ ಪುಣ್ಯಾತ್ಮ ಕಾನೂನಿನ ಪ್ರಕಾರ ಬಡಾವಣೆಯ ಯಾವುದೇ ಕೆಲಸವನ್ನು ಮಾಡದೆ 370 ಜನ ಫಲಾನುಭವಿಗಳಿಗೆ ಕೇವಲ ನಿವೇಶನ ಹಕ್ಕುಪತ್ರ ಎಂಬ ದಾಖಲೆಯನ್ನು ವಿತರಿಸಿ ಈ ವಿಚಾರವನ್ನು ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಿ ಸುಮ್ಮನಾಗಿ ಬಿಡುತ್ತಾರೆ ಮತ್ತು ಮುಂದಿನ ಅಕ್ರಮಗಳಿಗೆ ನಾಂದಿಯನ್ನು ಆಡಿಬಿಡುತ್ತಾರೆ. ಶ್ರೀ ಜಯಚಾಮರಾಜೇಂದ್ರ ನಗರದ ಪಕ್ಕದಲ್ಲೇ ಇರುವ ಕೆಂಪಚಲುವರಾಜಮ್ಮಣ್ಣಿ ನಗರ ಅಂದರೆ KC ನಗರ ಎಂದು ಸಂಕ್ಷಿಪ್ತವಾಗಿ ಕರೆಯುವ ಬಡಾವಣೆಯ ಜಮೀನನ್ನು ಸಹ ತಮ್ಮ ಬಳಿ ಕೆಲಸ ಮಾಡುತ್ತಿದ್ದ ಇತರೆ ವಿಭಾಗದ ನೌಕರಿಗೆಂದು ಜಯಚಾಮರಾಜ ಒಡೆಯರವರು ನೀಡಿರುವಂತಹದ್ದು. ಆದರೆ ಸದರಿ ನೌಕರರ ಸಂಘದವರು ಅಕ್ರಮ ವ್ಯವಹಾರಗಳಿಗೆ ಆಸ್ಪದ ಕೊಡದೆ ಪೂರ್ತಿ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿ ಸಂಘದ ಎಲ್ಲ ಸದಸ್ಯರಿಗೆ ಅಂದರೆ ಫಲಾನುಭವಿಗಳಿಗೆ 40x60 ಅಳತೆಯ ನಿವೇಶನಗಳನ್ನು ಹಂಚಿಕೆ ಮಾಡಿ ಉಳಿದ ನಿವೇಶನಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ಬಡಾವಣೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡಿ ಎಂದು ಮನವಿ ಮಾಡಿಕೊಟ್ಟಿದ್ದರಿಂದ ಅದರಂತೆ ಪ್ರಾಧಿಕಾರ ನಡೆದುಕೊಂಡಿದ್ದರಿಂದ ಮೈಸೂರಿನ ಉತ್ತಮ ಬಡಾವಣೆಗಳಲ್ಲಿ ಇದು ಒಂದಾಗಿದೆ. ಪ್ರಾಧಿಕಾರಕ್ಕೆ ವಹಿಸಿಬಿಟ್ಟರೆ ತಮಗೇನು ಲಾಭ ಸಿಗುವುದಿಲ್ಲ ಎಂಬ ದುರಾಸೆಯಿಂದ ಪುಟ್ಟಮಾದಯ್ಯ ಸೇರಿದಂತೆ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಅಕ್ರಮಗಳನ್ನು ಪ್ರಾರಂಭಿಸಿದರು. ಈ ವ್ಯಕ್ತಿಗಳೊಂದಿಗೆ ಮೈಸೂರಿನ ಚಾಮುಂಡಿ ಡೆವಲಪರ್ಸ್ನ AH ಸಮೇತ ಸೇರಿಕೊಂಡು ಈತನ ನೇತೃತ್ವದಲ್ಲಿ ಗೋಲ್ಮಾಲ್ ವ್ಯವಹಾರಗಳು ಪ್ರಾರಂಭವಾಗುತ್ತವೆ. ಈ ಗೋಲ್ಮಾಲ್ ವ್ಯವಹಾರಗಳನ್ನು ದಾಖಲಾತಿಯ ಸಮೇತ ವಿವರಿಸುತ್ತಾ ಹೋಗುತ್ತಾನೆ. ಇವುಗಳ ಬಗ್ಗೆ ತಿಳಿದುಕೊಂಡರೆ ಅನ್ಯಾಯ ಅಕ್ರಮ ತಡೆಯಬೇಕಾದ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸಂಘದಲ್ಲಿಯೇ ಇಂತಹ ಅಕ್ರಮ ನಡೆದಿದೆಯಾ? ಪೊಲೀಸ್ ಇಲಾಖೆಯ 370 ಜನ ಕುಟುಂಬಗಳಿಗೆ ಇಂತಹ ಅನ್ಯಾಯವಾಗಿದೆ ಎಂದು ನೀವು ಆಶ್ಚರ್ಯಪಡಿಸಿದ. ಇನ್ನೊಂದು ಅಚ್ಚರಿಯ ಸಂಗತಿ ಏನೆಂದರೆ ಈ ಅಕ್ರಮ ಅನ್ಯಾಯಗಳ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದರೂ ಕೂಡ ಈ ಅನ್ಯಾಯಕ್ಕೆ ಒಳಗಾದ 370 ಜನ ಕುಟುಂಬದವರಿಗೆ ನ್ಯಾಯವನ್ನು ಕೊಡಿಸುವ ಮನಸ್ಸನ್ನು ಯಾವ ಹಿರಿಯ ಅಧಿಕಾರಿಗಳು ಮಾಡಿಲ್ಲ. ಬದಲಿಗೆ ಅಕ್ರಮಗಳನ್ನು ಮುಂದುವರಿಯಲು ಅವಕಾಶ ಮಾಡಿಕೊಡುತ್ತಾರೆ. ಈ ಬಡಾವಣೆ ಹಾಳಾಗಲು ಕೋಟ್ಯಾಂತರ ರೂಪಾಯಿಯ ಅಕ್ರಮ ನಡೆಯಲು ಮುನ್ನುಡಿ ಬರೆಯುವವರೇ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು.
ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ನೀವು ನಂಬುವುದಿಲ್ಲ, ದಾಖಲಾತಿ ತೋರಿಸುತ್ತೇನೆ, ನೀವೇ ನೋಡಿ. ಈಗಾಗಲೇ ಹೇಳಿದಂತೆ ಮಾನ್ಯ ನ್ಯಾಯಾಲಯ ಜಮೀನನ್ನ ಶ್ರೀ ಜಯಚಾಮರಾಜೇಂದ್ರ ಸಂಘದವರಿಗೆ ಕಾನೂನಿನ ಪ್ರಕಾರ ಹಸ್ತಾಂತರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದರೂ ಸಹ HHMBG ಸಂಘದ ಅಧ್ಯಕ್ಷ ಪುಟ್ಟಮಾದಯ್ಯನವರಿಂದ ಕೇವಲ 10 ರೂಪಾಯಿಯ ಚಾಪಾ ಕಾಗದದಲ್ಲಿ ಬಡಾವಣೆ ಅಭಿವೃದ್ಧಿಯ ಹೆಸರಿನಲ್ಲಿ ಸಾಮಾನ್ಯ ಅಧಿಕಾರ ಪತ್ರವನ್ನ ಶ್ರೀ ಜಯಚಾಮರಾಜೇಂದ್ರ ಸಂಘದವರಿಗೆ ಬರೆದುಕೊಟ್ಟು ಬಿಡುತ್ತಾರೆ. ಈ ಪತ್ರವನ್ನಿಟ್ಟುಕೊಂಡು ತಮ್ಮ ಕಳ್ಳಾಟ ಪ್ರಾರಂಭಿಸುವ ಶ್ರೀ ಜಯಚಾಮರಾಜೇಂದ್ರ ಸಂಘದ ಅಂದಿನ ಅಧ್ಯಕ್ಷ ಬೀರಯ್ಯ, ಕಾರ್ಯದರ್ಶಿ ಮಲ್ಲಯ್ಯ, ಚಾಮುಂಡಿ ಡೆವಲಪರ್ಸ್ನ ಸೋಮೇಶ್ ರವರು 1996ನೇ ಇಸವಿಯಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸುತ್ತಾರೆ. ದಾಖಲಾತಿಗಳನ್ನು ಪರಿಶೀಲಿಸಿ ಕಾನೂನಿನ ರೀತಿಯ ಕ್ರಮ ತೆಗೆದುಕೊಳ್ಳುವಂತೆ ಅಥವಾ ಸದರಿ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರುವ ಕೆಸಿ ಬಡಾವಣೆಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವ ಕ್ರಮಗಳಂತೆ ಈ ಬಡಾವಣೆಯಲ್ಲಿಯೂ ವಿಚಾರದಲ್ಲೂ ಕ್ರಮ ತೆಗೆದುಕೊಳ್ಳಿ ಎಂದು ಸಿದ್ದರಾಮಯ್ಯ ತಿಳಿಸಿದ್ದರೆ, ಜೆಸಿ ಬಡಾವಣೆಯು ಕೆಸಿ ಬಡಾವಣೆಯಂತೆ ಉತ್ತಮ ಬಡಾವಣೆಯಾಗುತ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಈ ಕೋರಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬರೆದು ಬಿಟ್ಟರು. ಅಂದರೆ ಅಕ್ರಮಗಳಿಗೆ ನಾಂದಿ ಆಡೇ ಬಿಟ್ಟರು. ಈ ಪತ್ರದಲ್ಲೂ 51 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. 1971 ನೋಂದಾಯಿಸಿಕೊಟ್ಟಿರುವ ದಾನ ಪತ್ರದಲ್ಲೂ 51 ಎಕರೆ ಎಂದು ತಿಳಿಸಲಾಗಿದೆ. ಯಾರಿಗೂ ಯಾವುದೇ ರೀತಿಯ ಗೊಂದಲ ಆಗಬಾರದೆಂದು 51 ಎಕರೆಗೆ ಸಂಬಂಧಿಸಿದ ನಕ್ಷೆಯನ್ನು ಕೂಡ ನೋಂದಾಯಿಸಿಕೊಟ್ಟಿದ್ದಾರೆ. ಆದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು 6 ಎಕರೆ 20 ಗುಂಟೆ ಜಮೀನನ್ನು ಬಿಟ್ಟು ಉಳಿದ 44 ಎಕರೆ 20 ಗುಂಟೆ ಜಮೀನಿಗೆ ನಕ್ಷೆಯನ್ನು ಮಂಜೂರಿ ಮಾಡಿಕೊಡುತ್ತಾರೆ. ಈ ಬಡಾವಣೆ ಅಕ್ರಮಕ್ಕೆ ಸಂಬಂಧಿಸಿದಂತೆ 2006ನೇ ಇಸ್ವಿಯಿಂದ ನಾನು ಹೋರಾಟ ನಡೆಸುತ್ತಿದ್ದೇನೆ. ಆದರೆ ಈ ದಿನದವರೆಗೂ ಈ ಕೆಳಗಂಡ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. 51 ಎಕರೆ ಜಮೀನು HHMBG ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರ ಹೆಸರಿನಲ್ಲಿದೆ. ಆದರೆ 44.20 ಎಕರೆಗೆ ಸಂಬಂಧಿಸಿದಂತೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ನಿವೃತ್ತಿ ಅರಮನೆ ಗಾರ್ಡ್ಗಳು, ವಾದ್ಯಗೋಷ್ಠಿ ಮತ್ತು ಹಿಂಬಾಲಕರ ಗೃಹ ನಿರ್ಮಾಣ ಸಂಘದ ಹೆಸರಿಗೆ ಕರ್ನಾಟಕ ಸರ್ಕಾರದಿಂದ 1998ರಲ್ಲಿ ವಸತಿ ರೂಪುರೇಷೆಗಳನ್ನು ಸಕ್ರಮಗೊಳಿಸಿ ಆದೇಶ ನೀಡಲಾಗಿದೆ. ಯಾವ ದಾಖಲಾತಿಗಳ ಆಧರಿಸಿ ಸರ್ಕಾರದಿಂದ ಈ ಆದೇಶ ನೀಡಲಾಯಿತೋ ಎಂಬುದಕ್ಕೆ ಈ ದಿನಗಳವರೆಗೂ ಉತ್ತರ ಸಿಕ್ಕಿಲ್ಲ. ಈ ರೀತಿ ಅಕ್ರಮವಾಗಿ ಆದೇಶ ಮಾಡಿದ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಶಿಕ್ಷೆಯೂ ಆಗಿರುವುದಿಲ್ಲ. 51 ಎಕರೆ ಜಮೀನು HHMBG ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರ ಹೆಸರಿನಲ್ಲಿದೆ. ಆದರೆ 44.20 ಎಕರೆಗೆ ಸಂಬಂಧಿಸಿದಂತೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ನಿವೃತ್ತಿ ಅರಮನೆ ಗಾರ್ಡ್ಗಳು, ವಾದ್ಯಗೋಷ್ಠಿ ಮತ್ತು ಹಿಂಬಾಲಕರ ಗೃಹ ನಿರ್ಮಾಣ ಸಂಘದ ಹೆಸರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಕ್ಷೆಯನ್ನು ಅನುಮೋದಿಸಿಕೊಡಲಾಗಿದೆ. ಯಾವ ದಾಖಲಾತಿಗಳ ಆಧರಿಸಿ ನಕ್ಷೆಯನ್ನು ಅನುಮೋದಿಸಿಕೊಡಲಾಯಿತೋ ಎಂಬುದಕ್ಕೆ ಈ ದಿನಗಳವರೆಗೂ ಉತ್ತರ ಸಿಕ್ಕಿಲ್ಲ. ಈ ರೀತಿ ಅಕ್ರಮವಾಗಿ ನಕ್ಷೆ ಮಂಜೂರು ಮಾಡಿಕೊಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಶಿಕ್ಷೆಯೂ ಆಗಿರುವುದಿಲ್ಲ. ಮೂಡ ಅನುಮೋದಿಸಿರುವ ನಕ್ಷೆಯ ಪ್ರಕಾರ 45x60 ಅಳತೆಯ ನಿವೇಶನ ಇರುವುದು 367 ಮಾತ್ರ. ಆದರೆ ಬೀರಯ್ಯ, ರಾಚೇಗೌಡ, ಪರಮೇಶ್ವರರಂತಹ ಮಹಾನುಭಾವರನ್ನ ಕೇಳಿ ನೋಡಿ, 375 ಜನ ಫಲಾನುಭವಿಗಳಿಗೂ 45x60 ಅಳತೆಯ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೇವೆ ಎಂದು ಹೇಳುತ್ತಾರೆ. 367 ನಿವೇಶನಗಳನ್ನು 375 ಜನರಿಗೆ ಹೇಗೆ ಹಂಚಲು ಸಾಧ್ಯ ಎಂಬ ಪ್ರಶ್ನೆಗೆ ಇದುವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ಜಮೀನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ನವರ ನಿವೃತ್ತಿ ಅರಮನೆ ಗಾರ್ಡ್ಗಳು, ವಾದ್ಯಗೋಷ್ಠಿ ಮತ್ತು ಹಿಂಬಾಲಕರ ಗೃಹ ನಿರ್ಮಾಣ ಸಂಘದ ಹೆಸರಿನಲ್ಲೇ ಇಲ್ಲವೇ ಇಲ್ಲ. ಆದರೂ ಸದರಿ ಸಂಘದವರು ನಿವೇಶನಗಳನ್ನು ಮಾರಾಟ ಮಾಡಿ ಕ್ರಯಪತ್ರಗಳನ್ನು ನೋಂದಾಯಿಸಿಕೊಟ್ಟಿದ್ದಾರೆ. ಈ ರೀತಿ ಕ್ರಯಪತ್ರಗಳನ್ನು ನೋಂದಾಯಿಸಿಕೊಡಲು ಇವರಿಗೆ ಉಪ ನೋಂದಣಾಧಿಕಾರಿಗಳು ಹೇಗೆ ಅವಕಾಶ ಮಾಡಿಕೊಟ್ಟರು ಎಂಬುದು ಇದುವರೆಗೂ ನನಗೆ ಅರ್ಥವಾಗಿಲ್ಲ. ಹೀಗೆ ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುವುದೇ ಇಲ್ಲ. ಸಿದ್ದರಾಮಯ್ಯವರ ಕೃಪಾ ಕಟಾಕ್ಷದಿಂದ ಸರ್ಕಾರದ ಆದೇಶವನ್ನು ಮೂಡನೆದ ನಕ್ಷೆಯನ್ನು ಮಂಜೂರಾತಿ ಮಾಡಿಸಿಕೊಳ್ಳುವ ಮಲ್ಲಯ್ಯ ಬೇರನವರು ಸರ್ಕಾರದ ಆದೇಶದಲ್ಲಿನ 7ನೇ ಖಂಡಿಕೆಯಲ್ಲಿ ತಿಳಿಸಿರುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ನಿವೇಶನಗಳನ್ನು ಹರಾಜಿನ ಮೂಲಕ ಮಾರಾಟ ಮಾಡಿ ಬಂದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ತೊಡಗಿಸುವುದು ಎಂಬ ಷರತ್ತನ್ನು ಉಲ್ಲಂಘಿಸಿ ಸೋಮೇಶನೊಂದಿಗೆ ಕಾನೂನು ಬಾಹಿರವಾಗಿ 3 ಒಪ್ಪಂದಗಳು, ಕರಾರು ಪತ್ರಗಳನ್ನು ಮಾಡಿಕೊಂಡು ಆತ ಹೇಳಿದವರಿಗೆ ನಿವೇಶನದ ಕ್ರಯಪತ್ರಗಳನ್ನು ನೋಂದಾಯಿಸಿಕೊಡುತ್ತಾರೆ. ಈ ವಿಚಾರ ತಿಳಿದ ಫಲಾನುಭವಿಗಳು ಜಮೀನು HHMBG ಸಂಘಕ್ಕೆ ಸೇರಿದ್ದು ಶ್ರೀ ಜಯಚಾಮರಾಜೇಂದ್ರ ಸಂಘಕ್ಕೆ ಅನುಮೋದನೆ ಕೊಟ್ಟಿರುವುದು ಕಾನೂನು ಬಾಹಿರ ಅಂತ ಸರ್ಕಾರಕ್ಕೆ ಮನವರಿಕೆ ನೀಡುತ್ತಾರೆ. ಈ ಬಗ್ಗೆ ವರದಿ ತರಿಸಿಕೊಳ್ಳುವ ಸರ್ಕಾರ 2004ರಲ್ಲಿ
ಪರಿಷ್ಕೃತ ಆದೇಶವನ್ನು ಹೊರಡಿಸಿ ಈ ಹಿಂದಿನ ಅಂದರೆ 1998ರ ಆದೇಶವನ್ನು ರದ್ದುಪಡಿಸಿ ಜಮೀನನ್ನು ಈಗಿನ KARP ಸಂಘದ ವಶಕ್ಕೆ ನೀಡಬೇಕೆಂದು ಇಂದಿನ ಷರತ್ತುಗಳು ಮುಂದುವರಿಯುತ್ತವೆ ಎಂದು ಆದೇಶ ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ KARP ಸಂಘದ ಅಧ್ಯಕ್ಷರಾಗಿದ್ದ ಬಸವರಾಜು, ಕಾರ್ಯದರ್ಶಿಯಾಗಿದ್ದ ಗಂಗರಾಜ್ರವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿ ಈ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿ ಬೇರೆ ನಕ್ಷೆಗಳನ್ನು ಮಂಜೂರು ಮಾಡಿಕೊಡುವಂತೆ ಮನವಿ ಮಾಡಿಕೊಳ್ಳುತ್ತಾರೆ. ಆದರೆ ಮೂಡ ಅಧಿಕಾರಿಗಳು ಇವರ ಮನವಿಗೆ ಸ್ಪಂದಿಸುವುದಿಲ್ಲ. ಏಕೆಂದರೆ ಇವರಿಬ್ಬರು ಮೂಡ ಅಧಿಕಾರಿಗಳಿಗೆ ಎಂಜಲು ತಿನ್ನಿಸುವ ಅಂದರೆ ಲಂಚ ಕೊಡಲು ಒಪ್ಪುವುದಿಲ್ಲ. ಚಾಮುಂಡಿ ಡೆವಲಪರ್ಸ್ನ AS ಸೋಮೇಶ್ ಶ್ರೀ ಜಯಚಾಮರಾಜೇಂದ್ರ ಸಂಘದವರೊಡನೆ ಮಾಡಿಕೊಂಡಿದ್ದ ಒಪ್ಪಂದದ ಕರಾರನ್ನು ಮುಂದುವರಿಸಿಕೊಂಡು ಹೋಗಲು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಅವರಿಬ್ಬರೂ ಒಪ್ಪುವುದಿಲ್ಲ. ಆಗ ಸೋಮೇಶ್ ರಿಟ್ ಪಿಟಿಷನ್ 27/897/2004 ಸಂಖ್ಯೆಯ ಅರ್ಜಿಯನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿ ಸರ್ಕಾರದ ಪರಿಷ್ಕೃತ ಆದೇಶದಿಂದ ಮತ್ತು KARP ಸಂಘದವರು ಕರಾರನ್ನು ಮುಂದುವರಿಸಿಕೊಂಡು ಹೋಗಲು ಒಪ್ಪದೇ ಇರುವುದರಿಂದ ತನಗೆ ನಷ್ಟವಾಗಿದೆ ಎಂದು, ಹೀಗಾಗಿ ಶ್ರೀ ಜಯಚಾಮರಾಜೇಂದ್ರ ಸಂಘದವರೊಡನೆ ಮಾಡಿಕೊಂಡಿದ್ದ ಒಪ್ಪಂದದ ಕರಾರನ್ನು ಮುಂದುವರಿಸಿಕೊಂಡು ಹೋಗಲು KARP ಸಂಘದವರಿಗೆ ಸೂಚನೆ ನೀಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆದರೆ ಮಾನ್ಯ ನ್ಯಾಯಾಲಯ, ನಿನಗೆ ನಷ್ಟವಾಗಿರುವುದು ಶ್ರೀ ಜಯಚಾಮರಾಜೇಂದ್ರ ಸಂಘದವರಿಂದ, ಆದ್ದರಿಂದ ಸದರಿ ಸಂಘದಿಂದ ನಷ್ಟವನ್ನು ಭರಿಸಿಕೊಳ್ಳುವಂತೆಯೂ KARP ಸಂಘದವರಿಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಎಂದು ತೀರ್ಪು ನೀಡುತ್ತದೆ. 2004ರಿಂದ 2006ರವರೆಗೆ ಸೋಮೇಶನ ಕಳ್ಳಾಟ ನಡೆಯುವುದಿಲ್ಲ. ಆದರೆ ಬಸವರಾಜು ಮತ್ತು ಗಂಗರಾಜ್ ಅವರು ನೀಡಿದ ಅರ್ಜಿಗಳಿಗೆ ಮೂಡದಲ್ಲಿ ಯಾವುದೇ ರೀತಿಯ ಮಾನ್ಯತೆ ಸಿಗದಂತೆ ವ್ಯವಸ್ಥೆ ಮಾಡುತ್ತಾನೆ. 2005ರಲ್ಲಿ KRP ಮಾಂಟೆಡ್ ಸಂಘದ ಚುನಾವಣೆ ನಡೆದಾಗ ಗೆದ್ದು ಬರುವ ರಾಜೇಗೌಡ ಸಂಘದ ಅಧ್ಯಕ್ಷನಾದರೆ ಪರಮೇಶ್ವರ ಕಾರ್ಯದರ್ಶಿಯಾಗುತ್ತಾನೆ. ಇವರನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಸೋಮೇಶ ಅವರಿಂದ 2006ರಲ್ಲಿ ಮುಂದುವರೆದ ಕರಾರು ಪತ್ರವನ್ನು ಮಾಡಿಕೊಂಡು ತನ್ನ ಅಕ್ರಮಗಳನ್ನು ಮುಂದುವರಿಸಿ ಉಳಿದಿದ್ದ ನಿವೇಶನಗಳ ಕಯಪತ್ರಗಳನ್ನು ತನ್ನ ಹೆಂಡತಿ, ತನ್ನ ಬಂಧು ಬಳಗದವರ ಹೆಸರಿಗೆ ನೋಂದಾಯಿಸಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನು ಸರ್ಕಾರದ ಅಧಿಕಾರಿಗಳಿಗೆ, ರಾಜೇಗೌಡ, ಪರಮೇಶ್ವರ ಇತರರಿಗೆ ತಿನ್ನಿಸಿ ಕೋಟ್ಯಾಂತರ ರೂಪಾಯಿಯನ್ನು ತಾನು ಗುಳುಂ ಮಾಡಿಕೊಂಡಿದ್ದಾನೆ. ಆದರೆ ಈ ಬಡಾವಣೆಯ ನಿಜವಾದ 375 ಜನ ಫಲಾನುಭವಿಗಳು ಮಾತ್ರ ಈಗಲೂ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಕೆಲವು ಫಲಾನುಭವಿಗಳಿಗೆ ನಿವೇಶನಗಳೇ ಸಿಕ್ಕಿಲ್ಲ. ನಿವೇಶನಗಳನ್ನು ಪಡೆದುಕೊಂಡು ಮನೆ ಕಟ್ಟಿರುವವರಿಗೆ ಕ್ರಮಬದ್ಧವಾದ ದಾಖಲೆಗಳೇ ಸಿಕ್ಕಿಲ್ಲ. ರಾಜೇಗೌಡ, ಪರಮೇಶ್ವರ, ಸೋಮೇಶ್ ಅವರ ಅಕ್ರಮಗಳಿಗೆ ಪೊಲೀಸ್ ಅಧಿಕಾರಿಗಳಷ್ಟೇ ಅಲ್ಲ, ಮೂಡ ಅಧಿಕಾರಿಗಳು, ಸಹಕಾರ ಸಂಘದ ಅಧಿಕಾರಿಗಳು, ಲೆಕ್ಕ ಪರಿಶೋಧಕರು, ಹೀಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಕೆಲವು ಅಧಿಕಾರಿಗಳು ಇವರಿಗೆ ಸಹಕರಿಸಿದ್ದಾರೆ. ಯಾರು ಯಾವ ರೀತಿ ಸಹಕರಿಸಿದ್ದಾರೆ ಅಂತ ದಾಖಲೆಗಳ ಸಮೇತ ವಿವರಿಸುತ್ತಾ ಹೋಗುತ್ತೇನೆ ನೋಡಿ. ದಿನಾಂಕ 1/1/2006ರಂದು ಮುಂದುವರೆದ ಒಪ್ಪಂದದ ಕರಾರು ಪತ್ರವನ್ನು ಮಾಡಿಕೊಂಡಿದ್ದಾರೆ. ಈ ಕರಾರು ಪತ್ರದ ಯಾವುದೇ ಸಾಲಿನಲ್ಲೂ ಸರ್ಕಾರದ ಷರತ್ತಿನಂತೆ ನಿವೇಶನಗಳನ್ನು ಹರಾಜಿನ ಮೂಲಕ ಯಾವಾಗ ಮಾರಾಟ ಮಾಡಲಾಗಿದೆ ಎಂಬ ವಿವರಗಳನ್ನು ನೀಡಿರುವುದಿಲ್ಲ. ಬದಲಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ 2 ಸಾಲು ಖಾಲಿ ನಿವೇಶನಗಳನ್ನು ಚಾಮುಂಡಿ ಡೆವಲಪರ್ ಸಂಸ್ಥೆಗೆ ಅಥವಾ ಸದರಿ ಸಂಸ್ಥೆಗೆ ಸೂಚಿಸಿದವರಿಗೆ ಕ್ರಯ ಮಾಡಿಕೊಟ್ಟು ಅದರಿಂದ ಬಂದ ಪ್ರತಿಫಲದ ಹಣದಿಂದ ಕಾಮಗಾರಿ ಕೆಲಸಗಳನ್ನು ಮಾಡಿಕೊಡುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದರಿಂದ ಸ್ಪಷ್ಟವಾಗಿ ಸರ್ಕಾರದ ಷರತ್ತನ್ನು ಉಲ್ಲಂಘಿಸಿದ್ದಾರೆ ಎಂಬುದು ಗೊತ್ತಾಗುತ್ತದೆ. 2 ಸಾಲಿನ ನಿವೇಶನಗಳು ಎಂಬುದಾಗಿ ತಿಳಿಸಲಾಗಿದೆಯೇ ಹೊರತು ಅವುಗಳ ಮೌಲ್ಯವೆಷ್ಟು, ಕಾಮಗಾರಿಯ ಕೆಲಸಗಳಿಗೆ ತಗುಲುವ ವೆಚ್ಚವೆಷ್ಟು ಎಂಬ ಯಾವುದೇ ವಿವರಗಳು ಈ ಕರಾರು ಪತ್ರದಲ್ಲಿ ಇಲ್ಲ. ಇದರಿಂದ ಕೋಟ್ಯಾಂತರ ರೂಪಾಯಿಗಳ ಗೋಲ್ಮಾಲ್ ನಡೆಸಿರುವುದು ಖಚಿತವಾಗಿ ತಿಳಿದು ಬರುತ್ತದೆ. ಮೇಲ್ಕಂಡ ಕೆಲಸಗಳನ್ನು 1 ವರ್ಷ ಅವಧಿಯೊಳಗೆ ಪೂರೈಸಲು 1ನೇ ಪಕ್ಷಗಾರರು ಒಪ್ಪಿರುತ್ತಾರೆ ಎಂದು ಕರಾರು ಪತ್ರದಲ್ಲಿ ತಿಳಿಸಲಾಗಿದೆ. ಈ ಪ್ರಕಾರ 2006ನೇ ಡಿಸೆಂಬರ್ 31ನೇ ತಾರೀಕಿನ ಒಳಗೆ ಕಾಮಗಾರಿ ಕೆಲಸವನ್ನು ಮುಗಿಸಬೇಕು. ಆದರೆ ಮೂಡಾದಿಂದ ದಿನಾಂಕ 20/12/2006ರಿಂದ ಕಾಮಗಾರಿ ಪ್ರಾರಂಭಿಸಲು ಅನುಮತಿ ನೀಡಲಾಗಿರುತ್ತದೆ. ಅಂದರೆ ಕರಾರು ಪತ್ರದ ಪ್ರಕಾರ ಮೂಡಾದಿಂದ ಅನುಮತಿ ಪಡೆಯದೆ ಕಾಮಗಾರಿ ಕೆಲಸ ಮುಗಿಸಲಾಯಿತೆ ಅಥವಾ ಕರಾರು ಪತ್ರದ ಅವಧಿ ಮುಗಿದ ನಂತರ ಮೂಡಾ ನೀಡಿದ ಅನುಮತಿ ಪ್ರಕಾರ ಕಾಮಗಾರಿ ನಡೆಯುತ್ತೆ, ಸ್ಪಷ್ಟತೆ ಇಲ್ಲ. ಆದರೆ ಒಂದೊಂದು ಸ್ಪಷ್ಟವಾಗಿ ತಿಳಿದು ಬರುವುದಂದ್ರೆ ಕಾನೂನು ನಿಯಮಗಳು ಈ ಬಡಾವಣೆ ನಿರ್ಮಾಣಗಳಿಗೆ ಅನ್ವಯವಾಗುವುದಿಲ್ಲ. ಏಕೆಂದರೆ ಕಾನೂನನ್ನು ಕಾಪಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕಾದ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರ ನೇತೃತ್ವದಲ್ಲಿ ಈ ಬಡಾವಣೆ ನಿರ್ಮಾಣವಾಗಿದೆ. ಈ ಕಾರಣದಿಂದಲೇ
ಫಲಾನುಭವಿಗಳಿಗೆ ನೋಂದಾಯಿತವಲ್ಲ ಯಾವುದೇ ದಾಖಲಾತಿಗಳನ್ನು ನೀಡಿಲ್ಲ. ಬದಲಿಗೆ ಹಣ ನೀಡಿರುವವರಿಗೆ ಕ್ರಯಪತ್ರವನ್ನು ನೋಂದಾಯಿಸಿಕೊಳ್ಳಲಾಗಿದೆ. ಲೆಕ್ಕಪತ್ರ ಪರಿಶೋಧಕರು ಎಂಜಿನ ತಿಂದು ಇವರ ಹಕ್ಕುಗಳಿಗೆ ಹೇಗೆ ಸಹಕರಿಸಿದ್ದಾರೆ ಎಂಬುದನ್ನು ನೋಡುವುದಾದರೆ, ಈಗಾಗಲೇ ನಾನು ನೀಡಿದ್ದ ವಿವರಣೆಯಿಂದ ಮತ್ತು ತೋರಿಸಿದ ದಾಖಲೆಗಳಿಂದ ಶ್ರೀ ಜಯಚಾಮರಾಜೇಂದ್ರ ಸಂಘವೇ ಬೇರೆ, KARP ಸಂಘವೇ ಬೇರೆ ಎಂಬುದು ನಿಮಗೆ ಗೊತ್ತಾಗಿರುತ್ತದೆ. ಆದರೆ ನಮ್ಮ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರಿಗೆ ಗೊತ್ತಾಗುವುದಿಲ್ಲ. ಹೀಗಾಗಿ KARP ಸಂಘದ 2006-2007 ಸಾಲಿನ ಲೆಕ್ಕಪತ್ರ ವರದಿಯಲ್ಲಿ ಈ ಹಿಂದಿದ್ದ ಸಂಘದ ಪದಾಧಿಕಾರಿಗಳು 28/12/98 ಮತ್ತು 30/12/1999ರಲ್ಲಿ ನಿವೇಶನಗಳ ಮೌಲ್ಯ ಚದರ ಅಡಿಗೆ 150 ರೂಪಾಯಿಗಳಂತೆ ಮಾರಾಟ ಮಾಡಲು ಕರಾರು ಮಾಡಿಕೊಂಡಿದ್ದರು. ಅದರಂತೆ ಚದರ ಅಡಿ ರೂಪಾಯಿ ರು 150 ರೂಪಾಯಿನಂತೆ ನಿವೇಶನ ಮಾರಾಟ ಮಾಡಿರುವುದು ಸರಿ ಎಂಬಂತೆ ತಿಳಿಸಿರುತ್ತಾರೆ. 1999-2000 ಸಾಲಿನಲ್ಲಿ JC ನಗರದ ನಿವೇಶನ ಸರ್ಕಾರದ ಮಾರುಕಟ್ಟೆ ಮೌಲ್ಯ ಚದರ ಅಡಿಗೆ 150 ರೂಪಾಯಿ ಆಗಿತ್ತು. ಈ ಪ್ರಕಾರ ಮಾಡಿಕೊಂಡಿರುವ ಒಪ್ಪಂದದಂತೆ ನಿವೇಶನ ಮಾರಾಟ ಮಾಡಿರುವುದು ಸರಿ ಅನ್ನುವುದು ಲೆಕ್ಕ ಪರಿಶೋಧಕರು ತಿಳಿಸುತ್ತಾರೆ. ನಿವೇಶನ ಮಾರಾಟ ಮಾಡುವಾಗ ಮಾತ್ರ 1999ರ ಸರ್ಕಾರದ ಮೌಲ್ಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾರೆ. ದಾಖಲೆ ನೋಡಿ. ಮೂಡಾಗೆ ಸಲ್ಲಿಸಿರುವ ಅಂದಾಜು ಪಟ್ಟಿಯಲ್ಲಿ PWD SR 2006-2007 ಸಾಲಿನ ದರ ಪಟ್ಟಿಯಂತೆ ಪರಿಶೀಲನೆ ನಡೆಸಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ. ದಾಖಲೆ ನೋಡಿ. ಇದರ ಪ್ರಕಾರ 2006ರಲ್ಲಿ JC ನಗರದ ವಾಸೋಪಯೋಗಿ ನಿವೇಶನದ ದರ ಚದರಡಿಗೆ 500 ರೂಪಾಯಿ ಇದೆ. ಈ ವಿವರ ನೋಡಿ. ರಾಜೇಗೌಡ ಮತ್ತು ಪರಮೇಶ್ವರ್ ಅವರು 1,11,100 ಚದರ ಅಡಿ ನಿವೇಶನವನ್ನ ಚದುರ ಅಡಿಗೆ 150 ರೂಪಾಯಿಯಂತೆ ಮಾರಾಟ ಮಾಡಿರುವ ಲೆಕ್ಕವನ್ನು, ಅಂದರೆ 1,66,65,000 ರೂಪಾಯಿಯ ಲೆಕ್ಕವನ್ನು ಲೆಕ್ಕ ಪರಿಶೋಧಕರು ತೋರಿಸಿದ್ದಾರೆ. ಆದರೆ ಸರ್ಕಾರದ ನಿಗದಿತ ದರದ ಪ್ರಕಾರ ಚದರ ಅಡಿಗೆ 500 ರೂಪಾಯಿಗಳಂತೆ ಲೆಕ್ಕ ಹಾಕಿದರೆ 5,55,50,000 ರೂಪಾಯಿ ಆಗುತ್ತದೆ. ಅಂದರೆ ಈ ಪ್ರಕಾರವೇ 3,88,85,000 ರೂಪಾಯಿಯ ಗೋಲ್ಮಾಲ್ ನಡೆಸಲಾಗಿದೆ ಎಂಬುದು ತಿಳಿದು ಬರುತ್ತದೆ. ಇದು ಸರ್ಕಾರ ನಿಗದಿಪಡಿಸಿರುವ ದರದ ಪ್ರಕಾರ ಲೆಕ್ಕ ಹಾಕಿರೋದು. ಮುಕ್ತ ಮಾರುಕಟ್ಟೆಯ ಪ್ರಕಾರ ಲೆಕ್ಕ ಹಾಕಿದರೆ ಸುಮಾರು 15 ಕೋಟಿಗೂ ಹೆಚ್ಚಿನ ಅವ್ಯವಹಾರ ಇಲ್ಲಿ ನಡೆದಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ, ಸರ್ಕಾರವು ವಿಧಿಸಿದ್ದ ಷರತ್ತುಗಳ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಸಲುವಾಗಿ ನಿವೇಶನಗಳ ಹರಾಜಿಗೆ ದಿನಾಂಕ 28/11/1998ರಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಹರಾಜಿನ ಪ್ರಕ್ರಿಯೆಯನ್ನು ದಿನಾಂಕ 20/12/1998ರಂದು ಏರ್ಪಡಿಸಲಾಗಿದ್ದು, ಇತ್ಯಾದಿಯಾಗಿ ಲೆಕ್ಕಪತ್ರದಲ್ಲಿ ತಿಳಿಸುವ ಮೂಲಕ ಸರ್ಕಾರ ವಿಧಿಸಿದ ಷರತ್ತಿನಂತೆ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ ಎಂಬಂತೆ ತಿಳಿಸಿ ದಾಖಲೆಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಆದರೆ ಈ ದಾಖಲೆಗಳು KARP ಸಂಘಕ್ಕೆ ಸೇರಿದ್ದಲ್ಲ, ಶ್ರೀ ಜಯಚಾಮರಾಜೇಂದ್ರ ಸಂಘದವರು ಸೃಷ್ಟಿಸಿಕೊಂಡಿರುವ ದಾಖಲೆಗಳು. ಈ ಸಂಘದ ಪದಾಧಿಕಾರಿಗಳು ಸದರಿ ಜಮೀನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು 375 ನಿವೇಶನಗಳನ್ನು ಈ ಹಿಂದೆ ಹಂಚಿರುವುದಾಗಿ ಸಂಘದ ಕಾರ್ಯದರ್ಶಿಯವರು ತಿಳಿಸುತ್ತಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಿರುತ್ತಾರೆ. ಮುಂದುವರೆದು 45x60 ಅಳತೆಯ 367 ನಿವೇಶನಗಳಿರುವುದನ್ನು, ಉಳಿದವು ಬೇರೆ ಅಳತೆಯ ನಿವೇಶನಗಳಿರುವುದನ್ನು ತಿಳಿಸುತ್ತಾರೆ. ಈ ಪ್ರಕಾರ 367 ನಿವೇಶನಗಳನ್ನು 375 ಜನರಿಗೆ ಹೇಗೆ ಹಂಚಲಾಗಿದೆ, ಅಥವಾ 45x60 ಅಳತೆಯ ನಿವೇಶನಗಳನ್ನು 367 ಜನರಿಗೆ ಹಂಚಿ ಉಳಿದ 8 ಜನರಿಗೆ ಬೇರೆ ಅಳತೆಯ ನಿವೇಶನಗಳನ್ನು ಹಂಚಲಾಗಿದೆಯೇ ಎಂಬುದನ್ನು ವಿವರಿಸಿರುವುದಿಲ್ಲ. ಈ ರೀತಿ ಸುಳ್ಳು ವರದಿ ನೀಡಿದ ಹಿರಿಯ ಲೆಕ್ಕ ಪರಿಶೋಧಕ PK ಜಗದೀಶ್ ರವರ ಮತ್ತು ಸದರಿ ವರದಿಯನ್ನು ಅನುಮೋದಿಸಿದ ಸಹಾಯಕ ನಿರ್ದೇಶಕ GV ರಾಮಕೃಷ್ಣರವರ ವಿರುದ್ಧ ನಾನು ನೀಡಿದ್ದ ದೂರರ್ಜಿಯನ್ನು ಆಧರಿಸಿ ಅಂದಿನ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರಾದ ಶ್ರೀ ರಂಗಪ್ಪನವರು 2009ರಲ್ಲಿ ವರದಿಯನ್ನು ನೀಡಿರುತ್ತಾರೆ. ಅದರಲ್ಲಿ ಹಲವಾರು ಲೋಪದೋಷಗಳನ್ನು, ಅಂದರೆ ಅಕ್ರಮ ಅವ್ಯವಹಾರಗಳನ್ನು ಎತ್ತಿ ಹಿಡಿದಿದ್ದಾರೆ. ಸ್ವೇಚ್ಛೆಯಾಗಿ 2 ಸಹಕಾರ ಸಂಘಗಳ ಪದಾಧಿಕಾರಿಗಳು ಸರ್ಕಾರಿ ಆದೇಶವನ್ನು ಗಾಳಿಗೆ ತೂರಿ ಅಕ್ರಮ ಕಾರ್ಯ ಚಟುವಟಿಕೆಗಳನ್ನು ನಡೆಸಿದ್ದು ಕಾನೂನು ಬಾಹಿರವಾಗಿರುತ್ತದೆ.
ಇದನ್ನು 2006-2007 ಸಾಲಿನ ಲೆಕ್ಕ ಪರಿಶೋಧಕರು ಗಮನಿಸದೆ ವರದಿಯಲ್ಲಿ ಇಂತಹ ಗಂಭೀರ ಸ್ವರೂಪದ ನ್ಯೂನತೆಗಳನ್ನು ವಿಮರ್ಶಿಸದಿರುವುದು ಲೆಕ್ಕ ಪರಿಶೋಧಕರ ಕರ್ತವ್ಯ ಲೋಪವಾಗಿರುತ್ತದೆ. ಮುಂದುವರೆದು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಲೆಕ್ಕ ಪರಿಶೋಧನೆಯನ್ನು ಪೂರ್ಣಗೊಳಿಸಿರುವುದು ಲೆಕ್ಕ ಪರಿಶೋಧಕರು ಉದ್ದೇಶಪೂರ್ವಕವಾಗಿ ಸಂಘದ ಅಕ್ರಮಗಳನ್ನು ಮುಚ್ಚಿ ಹಾಕಿ ದೋಷಪೂರಿತ ಲೆಕ್ಕ ಪರಿಶೋಧನಾ ವರದಿ ನೀಡಿರುವುದು ಸ್ಪಷ್ಟವಾಗಿರುತ್ತದೆ. ಹೀಗೆ ಸಾಕಷ್ಟು ಲೋಪದೋಷಗಳನ್ನು ಪತ್ತೆ ಹಚ್ಚಿ ವರದಿ ನೀಡಿರುತ್ತಾರೆ. ಆದರೆ ಇದುವರೆವಿಗೂ ಸದರಿ ಲೆಕ್ಕ ಪರಿಶೋಧಕರ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದರ ಬಗ್ಗೆ ಮಾಹಿತಿ ದೂರರ್ಜಿದಾರನಾದ ನನಗೆ ಸಿಕ್ಕಿಲ್ಲ. ಈ ನಕ್ಷೆ ನೋಡಿದ್ರಲ್ಲ, ಇದು ಸರ್ಕಾರ ಮೊದಲು ನೀಡಿದ ಆದೇಶವನ್ನು ಅನುಸರಿಸಿ ಮೂಡಾದಿಂದ ಶ್ರೀ ಜಯಚಾಮರಾಜೇಂದ್ರ ಸಂಘದ ಹೆಸರಿಗೆ ಅನುಮೋದಿಸಿಕೊಟ್ಟಿರುವ ನಕ್ಷೆ. 2004ರಲ್ಲಿ ಸರ್ಕಾರ ಪರಿಷ್ಕೃತ ಆದೇಶ ನೀಡಿದ ನಂತರ ಈ ನಕ್ಷೆ ಊರ್ಜಿತವಲ್ಲ. ಹೊಸ ಆದೇಶದ ಪ್ರಕಾರ 51 ಎಕರೆಗೆ ಸಂಬಂಧಿಸಿದಂತೆ KARP ಸಂಘದ ಹೆಸರಿಗೆ ಹೊಸದಾಗಿ ನಕ್ಷೆಯನ್ನು ಮಂಜೂರು ಮಾಡಿಸಿಕೊಳ್ಳಬೇಕಿತ್ತು. ಆದರೆ ಇದೇ ನಕ್ಷೆಯನ್ನು ಇಟ್ಟುಕೊಂಡು ರಾಚೇಗೌಡ, ಪರಮೇಶ್ವರ ಕ್ರಯಪತ್ರಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಮೈಸೂರಿನ ಸಹಕಾರ ಸಂಘಗಳ ಉಪನಿಬಂಧಕರು 10/9/2008ರಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಾಲಂ 30 ಉಪಕಾಲಂ 1ರ ರೀತಿಯ ಕ್ರಮ ಕುರಿತು ಒಂದು ಆದೇಶವನ್ನು ಮಾಡಿದ್ದು, KARP ಮೌಂಟೆಡ್ ಕಂಪನಿ ನೌಕರರ ಸಹಕಾರ ಸಂಘದಲ್ಲಿ ನಡೆದಿರುವ 6 ಅಕ್ರಮಗಳು ಸಾಬೀತಾಗಿರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಿ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಆಡಳಿತಾಧಿಕಾರಿಯನ್ನು ನೇಮಿಸುತ್ತಾರೆ. ಈ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸುವ ರಾಚೇಗೌಡ, ಪರಮೇಶ್ವರ ಸಹಕಾರ ಸಂಘಗಳ ಕಾಯ್ದೆ ಕಾಲಂ 64ರ ರೀತಿಯ ವಿಚಾರಣೆ ನಡೆಸುವಂತೆ ಆದೇಶ ಪಡೆಯುತ್ತಾರೆ. ಅದರಂತೆ ಮಹಮ್ಮದ್ ರಿಯಾಜ್ ಎಂಬುವವರು ವಿಚಾರಣಾಧಿಕಾರಿಯಾಗಿ ನೇಮಕಗೊಂಡು ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಎಂಜಲನ್ನು ತಿಂದು ತನ್ನ ಹಿರಿಯ ಅಧಿಕಾರಿಗಳು ಸಾಬೀತಾಗಿದೆ ಎಂದು ಹೇಳಿದ ಆರೋಪಗಳೇ ಸಾಬೀತಾಗಿಲ್ಲ ಎಂಬಂತೆ ಸುಳ್ಳು ವರದಿಯನ್ನು ನೀಡುತ್ತಾನೆ. ಈ ರೀತಿ ಸುಳ್ಳು ವರದಿ ನೀಡಿರುವ ಮಹಮ್ಮದ್ ರಿಯಾಜ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಹಕಾರ ಸಂಘಗಳ ಸಹಾಯ ನಿಬಂಧಕರಿಗೆ ಮನವಿ ಪತ್ರ ನೀಡಿದರೂ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ನಮ್ಮಂತಹವರು ನೀಡುವ ದೂರರ್ಜಿಗಳನ್ನು ಆಧಾರವಾಗಿಟ್ಟುಕೊಂಡು ಆರೋಪಿತರಿಂದ ನಮ್ಮ ಮಹಮ್ಮದ್ ರಿಯಾಜ್ನಂತ ಕೆಲವು ಸರ್ಕಾರಿ ಅಧಿಕಾರಿಗಳು ಎಂಜಲು ತಿಂದು ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಎಂಬುದಕ್ಕೆ ಇವುಗಳು ಸಾಕ್ಷ್ಯಾಧಾರಗಳಾಗಿವೆ. ಆದರೆ ನಾನು ಬಿಡುವುದಿಲ್ಲ. ಮತ್ತೊಮ್ಮೆ ಕಾಲಂ 64ರ ಪ್ರಕಾರ ವಿಚಾರಣೆ ನಡೆಸುವಂತೆ ಮಾಡುತ್ತೇನೆ. ಸದರಿ ವಿಚಾರಣೆಯಲ್ಲಿ ಆರೋಪ ಸಾಬೀತಾಗಿ ಕಾಲಂ 68ರ ಪ್ರಕಾರ ಆದೇಶವಾಗಿದ್ದರೂ ಅದರ ಪ್ರಕಾರ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಸಹಕಾರ ಸಂಘಗಳ ಕಥೆ ಇಷ್ಟ ಆದರೆ ಇನ್ನು ಪೊಲೀಸ್ ಇಲಾಖೆ ಕಥೆ ನೋಡೋಣ ಬನ್ನಿ. ದಿನಾಂಕ 14/2/2007ರಂದು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಮೈಸೂರಿನ KARP ಮೌಂಟೆಡ್ ಕಂಪನಿಯಲ್ಲಿ ಪೇದೆಗಳಾಗಿರುವ ರಾಚೇಗೌಡ, ಪರಮೇಶ್ವರ್ ಅವರುಗಳು ಸರ್ಕಾರಿ ಆದೇಶಗಳನ್ನು, ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ಭೂ ವ್ಯವಹಾರ ನಡೆಸುತ್ತಿರುವ ಬಗ್ಗೆ ಮತ್ತು ಇವರ ಮೇಲೆ ತುರ್ತಾಗಿ ಕ್ರಮ ತೆಗೆದುಕೊಳ್ಳುವಂತೆ ಕೋರಿ ಮನವಿ ಪತ್ರ ಸಲ್ಲಿಸುತ್ತೇನೆ. ಈ ಅರ್ಜಿಯ ವಿಚಾರಣೆ ನಡೆಸಲು ಮೈಸೂರಿನ ದೇವರಾಜ ಉಪವಿಭಾಗದ ಆಗಿನ ಸಹಾಯಕ ಪೊಲೀಸ್ ಆಯುಕ್ತರಾಗಿದ್ದ ಕೃಷ್ಣಪ್ಪನವರು ನನ್ನನ್ನು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುತ್ತಾರೆ. ನಾನು ಹೋಗುವುದಕ್ಕಿಂತ ಮುಂಚೆಯೇ ರಾಚೇಗೌಡ, ಪರಮೇಶ್ವರ, ಸೋಮೇಶ್ ಅಲ್ಲಿಗೆ ಬಂದಿರುತ್ತಾರೆ ಮತ್ತು ಕೃಷ್ಣಪ್ಪರವರೊಂದಿಗೆ ಮಾತುಕತೆ ನಡೆಸುತ್ತಿರುವುದನ್ನು ಕಂಡು ಡೀಲಿಂಗ್ ನಡೆಯುತ್ತಿದೆ ಎಂಬುದು ಗೊತ್ತಾಗುತ್ತದೆ. ಅವರ ಮಾತುಕತೆ ಮುಗಿಸಿದ ನಂತರ ನನ್ನನ್ನು ಕೊಠಡಿಯ ಒಳಗೆ ಕರೆದೊಯ್ಯುವ ಕೃಷ್ಣಪ್ಪ, ಈ ದಿನ ಬೇಡ, ಇನ್ನೊಂದು ದಿನ ಹೇಳಿ ಕಳುಹಿಸುತ್ತೇನೆ, ಆ ದಿನ ಬಂದು ವಿಚಾರಣೆ ಮಾಡುತ್ತೇನೆ ಅಂತ ಹೇಳುತ್ತಾರೆ. ಆದರೆ ಮತ್ತೆ ನನ್ನನ್ನು ವಿಚಾರಣೆಗೆ ಕರೆಯದೆ ಸಂಬಂಧಪಟ್ಟ ವಿಚಾರಗಳನ್ನು ಉಲ್ಲೇಖಿಸಿ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಎದುರು ಅರ್ಜಿದಾರರ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದವುಗಳಾಗಿರುತ್ತವೆ ಎಂದು ಸುಳ್ಳು ವರದಿಯನ್ನು ಕೊಟ್ಟು ಬಿಡುತ್ತಾರೆ. ಈ ಬಗ್ಗೆ ದಿನಾಂಕ 16/7/2007ರಂದು ಮತ್ತೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ಮನವಿ ಪತ್ರ ನೀಡಿ ಭೂ ಮಾಫಿಯಾದವರೊಂದಿಗೆ ಶಾಮೀಲಾಗಿ ಕರ್ತವ್ಯ ಲೋಪ ಎಸಗಿರುವ ಕೃಷ್ಣಪ್ಪನವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡಿಕೊಳ್ಳುತ್ತೇನೆ. ಈ ಅರ್ಜಿಯ ವಿಚಾರಣೆಯನ್ನು ಮೈಸೂರು ನಗರದ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾಗಿದ್ದ KT ಬಾಲಕೃಷ್ಣನ್ ಅವರು ನಡೆಸುತ್ತಾರೆ. ಅವರೂ ಕೂಡ ನನ್ನನ್ನು ಕರೆದು ವಿಚಾರಣೆ ಮಾಡುವುದಿಲ್ಲ. ಸಂಬಂಧಪಟ್ಟ ವಿಚಾರಗಳನ್ನು ಉಲ್ಲೇಖಿಸಿ ನನ್ನ ಆರೋಪಗಳು ಸುಳ್ಳು ಎಂಬಂತೆ ಸುಳ್ಳು ವರದಿ ಬರೆದು ಬಿಡುತ್ತಾರೆ. ದಿನಾಂಕ 7/1/2008ರಂದು
ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ಮತ್ತೊಂದು ಮನವಿ ಪತ್ರ ನೀಡಿ ಕೃಷ್ಣಪ್ಪ ಮತ್ತು ಬಾಲಕೃಷ್ಣರವರನ್ನ ಕೂಡಲೇ ಅಮಾನತುಗೊಳಿಸಿ ಇವರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅಗತ್ಯ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡಿಕೊಳ್ಳುತ್ತೇನೆ. ಈ ಅರ್ಜಿಯ ವಿಚಾರಣೆ ನಡೆಸುವುದು ಮೈಸೂರು ನಗರದ ಅಂದಿನ ಪೊಲೀಸ್ ಆಯುಕ್ತರಾದ ಶ್ರೀ ರವೀಂದ್ರನಾಥ್ರವರು. ಅಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಕಂಡಾಗ ನಿಜಕ್ಕೂ ಕೈ ಮುಗಿಯಬೇಕೆನಿಸುತ್ತದೆ. ಇಂತಹ ಅಧಿಕಾರಿಗಳು ಎಲ್ಲ ಕಡೆ ಇದ್ದು ಬಿಟ್ಟರೆ ಜನಸಾಮಾನ್ಯರು ನೆಮ್ಮದಿಯಿಂದಿರುತ್ತಾರೆ. ಸಮಾಜಘಾತಕರು ಬಾಲ ಮುದುರಿಕೊಂಡಿರುತ್ತಾರೆ. ನನ್ನಂತವರು ಈ ರೀತಿಯ ಹೋರಾಟ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ನಾನು ನೀಡಿದ ಹೇಳಿಕೆ ದಾಖಲಾತಿಗಳನ್ನು KARP ಮೌಂಟೇನ್ ಕಂಪನಿಯ ಆಗಿನ ಕಮಾಂಡೆಂಟ್ ನೀಡುವ ವರದಿಯನ್ನು ಪರಿಗಣಿಸಿದ ಶ್ರೀ ರವೀಂದ್ರನಾಥರು ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಹೆಚ್ಚಿನ ವಿಚಾರಣೆಯನ್ನು ಅಂದಿನ CODಗೆ ವಹಿಸುವಂತೆ ವರದಿ ನೀಡುತ್ತಾರೆ. ಅದರಂತೆ ನನ್ನ ಅರ್ಜಿಯ ವಿಚಾರಣೆಯನ್ನು CODಯಿಂದ ನೇಮಕಗೊಂಡಿದ್ದ ಶ್ರೀ ಅಮರಾಪುರರವರು ವಿಚಾರಣೆ ನಡೆಸಿ ನಾನು ಮಾಡಿರುವ ಆರೋಪ ಸಾಬೀತಾಗಿದೆ ಎಂದು ವರದಿ ನೀಡಿದ್ದರು. ಆರೋಪಿತರು ಶ್ರೀ ಅಮರಾಪುರರವರು ಸರಿಯಾಗಿ ವಿಚಾರಣೆ ನಡೆಸಿಲ್ಲ, ಮತ್ತೊಮ್ಮೆ ಬೇರೆ ಅಧಿಕಾರಿಯಿಂದ ವಿಚಾರಣೆ ಮಾಡಿಸುವಂತೆ ಮನವಿ ಮಾಡಿಕೊಂಡಿದ್ದರಿಂದ ಶ್ರೀ ಅನಿಲ್ ಎಂಬುವವರು ಮತ್ತೊಮ್ಮೆ ವಿಚಾರಣೆ ನಡೆಸಿದರು. ಅವರು ಕೂಡ ಆರೋಪ ಸಾಬೀತಾಗಿದೆ ಎಂದು ಮಲ್ಲಯ್ಯ, ಬೀರಯ್ಯ, ಪುಟ್ಟಮಾದಯ್ಯ, ಸೋಮೇಶ, ರಾಚೇಗೌಡ, ಪರಮೇಶ್ವರ್ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ನನ್ನ ದೂರರ್ಜಿ ಸಂಬಂಧ ಸುಳ್ಳು ವರದಿ ನೀಡಿದ್ದ ACP ಕೃಷ್ಣಪ್ಪ ಮತ್ತು DCP ಬಾಲಕೃಷ್ಣರ ವಿರುದ್ಧ ಇಲಾಖಾ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ವರದಿ ನೀಡಿದರು. ಅದರಂತೆ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ 212/2009 ಸಂಖ್ಯೆ ಮೊಕದ್ದಮೆ ದಾಖಲಿಸಿ ದೋಷಾರೋಪಣ ಪತ್ರ ಸಲ್ಲಿಸಲಾಗಿದೆ. ಅದೇ ರೀತಿ ಬಾಲಕೃಷ್ಣ ಮತ್ತು ಕೃಷ್ಣಪ್ಪನವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿದ ದಕ್ಷಿಣ ವಲಯದ ಇಂದಿನ ಪೊಲೀಸ್ ಮಹಾನಿರೀಕ್ಷಕ ಶ್ರೀ GV ಗಾಂವ್ಕರ್ ರವರು KARP ಮೌಂಟೇನ್ ಕಂಪನಿ ನೌಕರರ ಸಂಘದ ಸಂಬಂಧಿಸಿದಂತೆ ಅರ್ಜಿಗಳನ್ನು ವಿಚಾರಣೆಗೆಂದು ಸ್ವೀಕರಿಸಿದ ನಂತರ ಈ ಅರ್ಜಿಗಳನ್ನು ಸರಿಯಾಗಿ ವಿಚಾರಣೆ ಮಾಡದೆ ಸದರಿ ಸಂಘದಲ್ಲಿ ಅವ್ಯವಹಾರ ನಡೆದಿದ್ದರೂ ಸಹ ಅರ್ಜಿಯಲ್ಲಿನ ಆಪಾದನೆಗಳು ಸತ್ಯಕ್ಕೆ ದೂರವಾಗಿರುವುದೆಂದು ತಪ್ಪು ವರದಿ ನೀಡಿ ಕರ್ತವ್ಯ ಲೋಪ ಎಸಗಿರುವ ಆರೋಪವು ಯಾವುದೇ ಅನುಮಾನಕ್ಕೆಡೆ ಇಲ್ಲದಂತೆ ಸಾಬೀತಾಗಿರುತ್ತದೆ ಎಂದು ಸ್ಪಷ್ಟವಾಗಿ ವರದಿ ನೀಡಿದ್ದರು. ಬೆಂಗಳೂರಿನ ಹೈವೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಸರಿಯಾಗಿ ನಡೆಸಿದೆ ಸುಳ್ಳು ವರದಿ ನೀಡಿ ಅಕ್ರಮ ವ್ಯವಹಾರ ಮುಂದುವರಲು ಸಹಕರಿಸಿದ ಪೊಲೀಸ್ ಅಧಿಕಾರಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಆರೋಪಿನಾಗಿಸಿ ಬಂಧಿಸಲಾಗಿತ್ತು. ಅದೇ ರೀತಿ JC ಬಡಾವಣೆಯ ನಿಜವಾದ 375 ಜನ ಫಲಾನುಭವಿಗಳಿಗೆ, ಅದರಲ್ಲೂ ಪೊಲೀಸ್ ಇಲಾಖೆಯ ಕುಟುಂಬಗಳಿಗೆ ಅನ್ಯಾಯ ಮಾಡಿರುವವರಿಗೆ ಸಹಕರಿಸುವ ರೀತಿಯಲ್ಲಿ ನನ್ನ ಅರ್ಜಿಯನ್ನು ಸರಿಯಾಗಿ ವಿಚಾರಣೆ ನಡೆಸದೆ ಸುಳ್ಳು ವರದಿಯನ್ನು ನೀಡಿದ ಬಾಲಕೃಷ್ಣ, ಕೃಷ್ಣಪ್ಪ, ಮಹಮ್ಮದ್ ರಿಯಾಜ್ರಂತಹ ಅಧಿಕಾರಿಗಳನ್ನು ಆರೋಪಿನಾಗಿಸುವುದಿಲ್ಲ, ಬದಲಾಗಿ ಇವರನ್ನು ರಕ್ಷಿಸಲಾಗಿದೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಸರ್ಕಾರ ಮಟ್ಟದಲ್ಲೂ ಹೇಗೆ ರಕ್ಷಿಸುತ್ತಾರೆ ಎಂಬುದನ್ನು ದಾಖಲಾತಿಗಳ ಸಮೇತ ವಿವರಿಸುತ್ತೇನೆ ನೋಡಿ. ಇದು ಬಾಲಕೃಷ್ಣ, ಕೃಷ್ಣಪ್ಪನವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದ ಸರ್ಕಾರದ ನಡಾವಳಿ. ಇದರಲ್ಲಿ ಒಳಾಡಳಿತ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಇಬ್ಬರಿಗೂ ದಂಡನೆಯನ್ನು ವಿಧಿಸಬಹುದು ಎಂದು ತಿಳಿಸಿ ಇದಕ್ಕೆ ಮಾನ್ಯ ಗೃಹ ಸಚಿವರ ಅನುಮೋದನೆಯನ್ನು ಪಡೆಯಬಹುದು ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ಅಂದಿನ ಗೃಹ ಸಚಿವರಾದ ಡಾಕ್ಟರ್ VS ಆಚಾರ್ಯರವರು ವಿಚಾರಣಾ ವರದಿಯಲ್ಲಿ ಆರೋಪಿ ಅಧಿಕಾರಿಗಳಿಬ್ಬರೂ ಸಹ ದುರುದ್ದೇಶದಿಂದ ಈ ಲೋಪಗಳನ್ನು ಮಾಡಿಲ್ಲವೆಂದು, ಅಧಿಕಾರ ದುರುಪಯೋಗವಾಗಿಲ್ಲವೆಂದು ತಿಳಿಸಿರುವುದರಿಂದ ಆರೋಪಿತ ಅಧಿಕಾರಿಗಳಿಬ್ಬರನ್ನು ಆರೋಪ ಮುಕ್ತಗೊಳಿಸಲಾಗಿದೆ ಎಂದು ಆದೇಶ ಮಾಡಿಬಿಟ್ಟಿದ್ದಾರೆ. ವರದಿಯಲ್ಲಿ ಹೇಗೆ ಗೊಂದಲಕಾರಿ ಅಂಶಗಳನ್ನು ಉಲ್ಲೇಖಿಸುತ್ತಾರೆ, ಈ ಅಂಶವನ್ನೇ ಆಧಾರವಿಟ್ಟುಕೊಂಡು ಇಂತಹ ಭ್ರಷ್ಟರನ್ನು ರಕ್ಷಿಸುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆ? ನಾನು ನೀಡಿದ ದೂರದಲ್ಲಿನ ಅಂಶಗಳನ್ನು ಮತ್ತು ದಾಖಲೆಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗೆ ಪರಿಶೀಲನೆ ನಡೆಸದೆ ನನ್ನನ್ನು ಮತ್ತು ಸಾಕ್ಷಿದಾರರನ್ನು ವಿಚಾರಣೆಗೆ ಒಳಪಡಿಸದೆ ಏಕಪಕ್ಷವಾಗಿ ನಡೆದುಕೊಂಡು ಸುಳ್ಳು ವರದಿ ನೀಡುವುದನ್ನು ಉದ್ದೇಶಪೂರ್ವಕ ಅಲ್ಲ ಎಂದು ನಿರ್ಣಯಿಸಿ ಹೇಗೆ ಅವರನ್ನು ಆರೋಪ ಮುಕ್ತಗೊಳಿಸುತ್ತಾರೋ ನನಗಿನ್ನು ಅರ್ಥವಾಗಿಲ್ಲ. ಉದ್ದೇಶಪೂರ್ವಕ ಅಲ್ಲದಿದ್ದರೆ ಯಾವ ಕಾರಣದಿಂದ ಕರ್ತವ್ಯಚ್ಯುತಿ ಎಸಗಿದ್ದಾರೆ ಎಂಬುದು ಈ ಮಹಾನವರು ತಿಳಿಸಬೇಕಿತ್ತವೆ. ಅಕಸ್ಮಾತ್ ಯಾವುದೇ ಉದ್ದೇಶ ಅಥವಾ ಕಾರಣ ಇರಲಿ ಇಲ್ಲದಿರಲಿ ಕರ್ತವ್ಯಚ್ಯುತಿ ಎಸಗಿದವರಿಗೆ ಶಿಕ್ಷೆ ವಿಧಿಸಬೇಕಲ್ಲವೇ? ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ 375 ಜನ ಫಲಾನುಭವಿಗಳಿಗೆ ಆಗಿರುವ ಅನ್ಯಾಯ ಕ್ರಮವನ್ನು ತಡೆದು ಅವರಿಗೆ ನ್ಯಾಯಪಡಿಸಬೇಕೆಂದು ಇಷ್ಟೆಲ್ಲ ಹೋರಾಟ ನಡೆಸಿದ ನನ್ನ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ 50/2009, ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ 17/2011, 296/2011, 297/2011, 298/2011 ಸಂಖ್ಯೆಯ ಮೊಕದ್ದಮೆಗಳನ್ನು
ದಾಖಲಿಸಲಾಗಿದೆ. ನನ್ನಂತಹ ವಾರ್ಡನ್ನು ಹತ್ತಿಕ್ಕುವ ಸಲುವಾಗಿ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿ ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ನಷ್ಟವನ್ನು ಉಂಟು ಆಗುವಂತೆ ಮಾಡುತ್ತಾರೆ ಎಂಬುದನ್ನು ಮುಂದಿನ ಕಾರ್ಯಗಳಲ್ಲಿ ನಿಮಗೆ ವಿವರಿಸುತ್ತೇನೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಿಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವ 370 ಜನ ಸಿಬ್ಬಂದಿಗಳ ಕುಟುಂಬದವರಿಗೆ ಅನ್ಯಾಯವಾಗಿದೆ. ಈಗಲೂ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗಲಾದರೂ ನಿಮ್ಮ ಇಲಾಖೆಯ ಯಾರಾದರೂ ಒಬ್ಬ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ 2 ಫಲಾನುಭವಿಗಳನ್ನು ಸಹಕಾರ ಇಲಾಖೆಯ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಈ ಸಮಿತಿಯಲ್ಲಿ ಸೇರಿಸಿಕೊಂಡು ಈ ಬಡಾವಣೆ ವಿಚಾರದಲ್ಲಿ ಆಗಿರುವ ಅನ್ಯಾಯ ಅಕ್ರಮವನ್ನು ಸರಿಪಡಿಸಿ ಎಲ್ಲಾ ಫಲಾನುಭವಿಗಳಿಗೆ ನಿವೇಶನ ಮತ್ತು ದಾಖಲಾತಿಗಳು ಸಿಗುವಂತೆ ವ್ಯವಸ್ಥೆ ಮಾಡಿಕೊಟ್ಟು ಮುಂದಿನ ದಿನಗಳಾದರೂ ಈ 370 ಜನ ನೆಮ್ಮದಿಯಿಂದ ಬದುಕುವಂತೆ ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿಕೊಡುತ್ತೇನೆ. ಈ ಕಾರ್ಯಕ್ಕೆ ನನ್ನಿಂದ ಆಗಬಹುದಾದ ಒಂದು ಸಲಹೆ, ದಾಖಲಾತಿ ಮತ್ತು ಸಲಹೆಗಳನ್ನು ನೀಡಲು ಸಿದ್ಧನಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.